ದಿವ್ಯಾನೇಕೋದ್ಯತಾಯುಧಂ. ದಿವ್ಯಾನೇಕ ದಿವ್ಯ ಅನೇಕ ಉದ್ಯತ ಆಯುಧಂ. ದಿವ್ಯಾನೇಕೋದ್ಯತಾಯುಧಂ. ದಿವ್ಯ ಅನೇಕ ಉದ್ಯತ ಆಯುಧಂ. ದಿವ್ಯ ಮಾಲ್ಯಾಂಬರಧರಂ. ದಿವ್ಯ ಮಾಲ್ಯ ಅಂಬರಧರಂ. ದೇವಮನಂತಂ. ದೇವಂ ಅನಂತಂ. ದಿವ್ಯ ಗಂಧಾನುಲೇಪನಂ. ಅದಾಯ್ತಲ್ಲ. ವಿಶ್ವತೋಮುಖಂ. ವಿಶ್ವತೋಮುಖಂಗೆ ವಿಶ್ವತಃ ಮುಖಂ. ಅನುವಾದ: ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆ ರೂಪವು ಅನೇಕ ದಿವ್ಯ ಆಭರಣಗಳಿಂದ ಅಲಂಕೃತವಾಗಿತ್ತು ಮತ್ತು ಮೇಲಕ್ಕೆತ್ತಿದ ಅನೇಕ ದಿವ್ಯ ಆಯುಧಗಳನ್ನು ಹೊಂದಿತ್ತು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಇವನ ಸಂಜಯನೇ ಹೇಳ್ತಾ ಇರೋದು ಇದನ್ನು ಕೂಡ ಧೃತರಾಷ್ಟ್ರನಿಗೆ. ಆ ವಿಶ್ವರೂಪದಲ್ಲಿ ಏನೇನಿಲ್ಲ ಅರ್ಜುನ ನೋಡ್ದ ಅಂತ. ಅಸಂಖ್ಯಾತ ಬಾಯಿ, ಅಸಂಖ್ಯಾತ ಕಣ್ಣು, ಆಮೇಲೆ ಅಸಂಖ್ಯಾತವಾದ ಅದ್ಭುತ ದರ್ಶನ ಕಂಡ. ಆ ರೂಪ ಹೆಂಗಿತ್ತು ಅಂದ್ರೆ ಅನೇಕ ದಿವ್ಯ ಆಭರಣಗಳಿಂದ ಅಲಂಕೃತವಾಗಿತ್ತು. ಮೇಲಕ್ಕೆತ್ತಿದ ಅನೇಕ ದಿವ್ಯ ಆಯುಧಗಳನ್ನ ಹೊಂದಿತ್ತು. ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಆಮೇಲೆ ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲ ಕೂಡ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಶ್ಲೋಕ 9. ಸಂಜಯ ಉವಾಚ. ಸಂಜಯ ಉವಾಚ. ಏವಮುಕ್ತ್ವಾ ತತೋ ರಾಜನ್. ಮಹಾಯೋಗೇಶ್ವರೋ ಹರಿಃ. ದರ್ಶಯಾಮಾಸ ಪಾರ್ಥಾಯ. ಪರಮಂ ರೂಪಂ ಐಶ್ವರಂ. ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ. ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯ ಉವಾಚ. ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ. ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಂ ಐಶ್ವರಂ. ಸಂಜಯ ಉವಾಚ. ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ. ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯ ಉವಾಚ. ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ. ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಂ ಐಶ್ವರಂ. ಸಂಜಯ ಉವಾಚ. ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ. ದರ್ಶಯಾಮಾಸ ಪಾರ್ಥಾಯ ಪರಮಂ ಐಶ್ವರಂ. ಶ್ಲೋಕ 10. ಅನೇಕ ವಕ್ತ್ರನಯನಂ. ಅನೇಕವಕ್ತ್ರನಯನಂ. ಅನೇಕಾದ್ಭುತ ದರ್ಶನಂ. ಅನೇಕಾದ್ಭುತ ದರ್ಶನಂ. ಅನೇಕ ದಿವ್ಯಾಭರಣಂ. ಅನೇಕ ದಿವ್ಯಾಭರಣಂ.
दिव्यानेकोद्यतायुधम् दिव्यानेकोद्यतायुधम् अनेकवक्त्रानयनम् अनेकाद्भुतदर्शनम् अनेकवक्त्रानयनम् अनेकाद्भुतदर्शनम् अनेकदिव्याभरणम् दिव्यानेकोद्यतायुधम् दिव्यानेकोद्यतायुधम् अनेकवक्त्रानयनम् अनेकाद्भुतदर्शनम् अनेकदिव्याभरणम् दिव्यानेकोद्यतायुधम् अनेकवक्त्रानयनम् अनेकाद्भुतदर्शनम् अनेकदिव्याभरणम् दिव्यानेकोद्यतायुधम् अनेकवक्त्रानयनम् अनेकाद्भुतदर्शनम् अनेकदिव्याभरणम् दिव्यानेकोद्यतायुधम् अनेकवक्त्रानयनम् अनेकाद्भुतदर्शनम् अनेकदिव्याभरणम् दिव्यानेकोद्यतायुधम् ಶ್ಲೋಕ 11 ದಿವ್ಯಮಾಲ್ಯಾಂಬರಧರಂ दिव्यमाल्याम्बरधरम् ದಿವ್ಯಗಂಧಾನುಲೇಪನಂ दिव्यगन्धलेपनम् ಸರ್ವಾಶ್ಚರ್ಯಮಯಂ ದೇವಂ सर्वाश्चर्यमयम् देवम् ಅನಂತಂ ವಿಶ್ವತೋಮುಖಂ अनन्तं विश्वतोमुखम् ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ दिव्यमाल्याम्बरधरम् दिव्यगन्धलेपनम् ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ सर्वाश्चर्यमयम् देवम् अनन्तं विश्वतोमुखम् ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ दिव्यमाल्याम्बरधरम् दिव्यगन्धानुलेपनम् सर्वाश्चर्यमयम् देवम् अनन्तं विश्वतोमुखम् ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ दिव्यमाल्याम्बरधरम् दिव्यगन्धलेपनम् सर्वाश्चर्यमयम् देवम् अनन्तं विश्वतोमुखम् ಹರೇ ಕೃಷ್ಣ. ಮಾತಾಜಿ 3 ಶ್ಲೋಕನು ಹೇಳಿಸಿ. ಪ್ರವೀಣ ಮಾತಾಜಿ ಮ್ಯೂಟ್ ಅಲ್ಲಿ ಇದ್ದೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ ಎಲ್ಲೋದ್ರು? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾಯಿಲಕ್ಷ್ಮಿ ಮಾತಾಜಿ. ವೆಂಕಟೇಶ್ ಪ್ರಭುಜಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಏನು? ಬಂದ್ರು ಶ್ಲೋಕ 9. ಸಂಜಯ ಉವಾಚ ಏವ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಂ ರೂಪಮೈಶ್ವರಂ ಪರಮಂ ರೂಪಮೈಶ್ವರಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಶ್ಲೋಕ 9 ಮಾತಾಜಿ. ಮಾತಾಜಿ ಶ್ಲೋಕ 9. ಸಂಜಯ ಉವಾಚ ಏವ ಮುಕ್ತ್ವಾ ತತೋ ರಾಜನ್
महायोगेश्वरो हरिः दर्शयामास पार्थाय परमं रूपमैश्वरम्। हरे कृष्ण। हरे कृष्ण माताजी, धन्यवाद माताजी। धन्यवाद। ಸ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಧನ್ಯವಾದಗಳು ಕೃಷ್ಣ, ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ರಂಜನಾ ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾಡ್ಕೊಳ್ಳಿ ಮಾತಾಜಿ. ಸಂಜಯ ಉವಾಚ ಏವ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ, ಧನ್ಯವಾದ. ಧನ್ಯವಾದ. ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ. ಮಂಜುಳಾ ಮಾತಾಜಿ ಹೇಳಿ. ಕೇಳಿಸ್ತಾನೆ ಇಲ್ಲ. ಪದ್ಮಮಯ್ಯ ಮಾತಾಜಿ. ಪದ್ಮಾಮಯ್ಯ. ಪದ್ಮಮಯ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 9. ಅಲ್ಲಿ ಬಂದು ಅದು ಜಾಗ ನವರಾತ್ರಿಗೆ ಹತ್ತೇಳಿ ಮಾತಾಜಿ. 9 ಆಯ್ತು ಸುಮಾರು. ಹೇಳ ಮಾತಾಜಿ. 10. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಯಾವ್ದು ಅದೇನಾ? 10. ಶ್ಲೋಕ 10. ಅನೇಕ ವಕ್ತೃನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಹರೇ ಕೃಷ್ಣ. ಮಾತಾಜಿ. ಗೀತಾ ಎಂ. ಗೀತಾ ಎಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಹರೇ ಕೃಷ್ಣ. ವಾಯ್ಸ್ ಒಂಥರ ಬ್ರೇಕ್ ಆಗಿ ಬರ್ತಾ ಇದೆ ಮಾತಾಜಿ. ನೆಟ್ವರ್ಕ್ ಶ್ಲೋಕ 10. ಅನೇಕ ವಕ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣ ದಿವ್ಯಾನೇಕೋದ್ಯತಾಯುಧಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ರೇಣುಕಾದೇವಿ ಮಾತಾಜಿ. ಈಗ ಕೇಳಿಸ್ತದ ಮಾತಾಜಿ. ರೇಣುಕಾದೇವಿ. ಹರೇ ಕೃಷ್ಣ ಮಾತಾಜಿ. ಎಷ್ಟು ಮಾತಾಜಿ? 10ನೇದ? 11ನೇ ಶ್ಲೋಕ ಯಾವ್ದು ಹೇಳಿ ಮಾತಾಜಿ? ಮಾತಾಜಿ. 11. 11. ದಿವ್ಯಮಾಲಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಲಕ್ಷ್ಮೀ ಪಿ ಶ್ಲೋಕ ಎಂ. 11 ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳ್ತೀನಿ, 1 ಸೆಕೆಂಡ್. ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಧನ್ಯವಾದ. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ. ಶ್ಲೋಕ 11 ಹೇಳಿ. ಅನೇಕ ವಕ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. ಶ್ಲೋಕ 12.
दिवि सूर्यसहस्रस्य भवेद्युगपदुत्थिता यदि भासदृशी सा स्यात् भासस्तस्य महात्मनः। दिवि सूर्यसहस्रस्य भवेद्युगपदुत्थिता भवेत् युगपत् उत्थिता यदि भासदृशी सा स्यात् भासस्तस्य भासः तस्य महात्मनः महा आत्मनः। ಅನುವಾದ: ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ರೆ ಹೆಂಗಿರುತ್ತೆ? ಆ ಪ್ರಭೆ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನ ಹೋಲ್ಬೋದಾಗಿತ್ತು ಅಂತ ಇದೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. यदि भासदृशी सा स्यात् भासस्य महात्मनः. दिवि सूर्य सहस्रस्य भवेद्युगपदुत्थिता यदि भासदृशी सा स्यात् भासस्तस्य महात्मनः. दिवि सूर्य सहस्रस्य भवेद्युगपदुत्थिता यदि भासदृशी सा स्यात् भासस्तस्य महात्मनः. दिवि सूर्य सहस्रस्य भवेद्युगपदुत्थिता यदि भासदृशी सा स्यात् भासस्तस्य महात्मनः. दिवि सूर्यसहस्रस्य भवेद्युगपदुत्थिता यदि भासदृशी सा स्यात् भासस्तस्य महात्मनः. ಶ್ಲೋಕ 13. ತತ್ರೈಕಸ್ತಂ ಜಗತ್ಕೃತ್ಸ್ನಂ ಪ್ರವಿಭಕ್ತಂ ಅನೇಕಧಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ತತ್ರೈಕಸ್ತಂ ಒಂದು ನಿಮಿಷ ಇರಿ. ತತ್ರೈಕಸ್ತಂ ತತ್ರ ಏಕಸ್ತಂ ಜಗತ್ಕೃತ್ಸ್ನಂ ಜಗತ್ಕೃತ್ಸ್ನಂ ಪ್ರವಿಭಕ್ತಂ ಅನೇಕದಾ ಪ್ರವಿಭಕ್ತಂ ಅನೇಕದಾ ಅಪಶ್ಯತ್ ದೇವ ದೇವಸ್ಯ ಅಪಶ್ಯತ್ ದೇವ ದೇವಸ್ಯ ಶರೀರೇ ಪಾಂಡವ ತದಾ. ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಪರಿಮಿತ ವಿಸ್ತರಣೆಗಳನ್ನು ಪ್ರಭುವಿನ ವಿಶ್ವರೂಪದಲ್ಲಿ ಒಂದೇ ಕಡೆ ಅರ್ಜುನನು ಕಂಡನು. ಸಹಸ್ರ ಭಾಗಗಳಿದ್ರು ಕೂಡ ವಿಶ್ವದಲ್ಲಿ ಅವನ ಅಪರಿಮಿತ ವಿಸ್ತರಣೆ ಎಲ್ಲನೂ ಪ್ರಭುವಿನ ವಿಶ್ವರೂಪದಲ್ಲಿ ಒಂದೇ ಕಡೆ ಅರ್ಜುನ ನೋಡ್ದ ಅಂತ ಹೇಳ್ತಾ ಇದ್ದ. ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಂ ಅನೇಕಧಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಂ ಅನೇಕಧಾ
तत्रैकस्थं जगत्कृत्स्नं प्रविभक्तमनेकदा अपश्यद्देव देवस्य शरीरे पाण्डवस्तदा अपश्यद्देवदेवस्य शरीरे पाण्डवस्तदा तत्रैकस्थं जगत्कृत्स्नं प्रविभक्तम् अनेकधा अपश्यद्देव देवस्य शरीरे पाण्डवस्तदा तत्रैकस्थं जगत्कृत्स्नं प्रविभक्तमनेकदा अपश्यद्देवदेवस्य शरीरे पाण्डवस्तदा तत्रैकस्थं जगत्कृत्स्नं प्रविभक्तम् अनेकधा अपश्यद्देव देवस्य शरीरे पाण्डवस्तदा तत्रैकस्थं जगत्कृत्स्नं प्रविभक्तमनेकदा अपश्यद्देवदेवस्य शरीरे पाण्डवस्तदा ಶ್ಲೋಕ 14 ततः सा विस्मयाविष्टो हृष्टरोमा धनञ्जय प्रणम्य शिरसा देवं कृताञ्जलिरभाषत ततः सा विस्मय आविष्टः हृष्टरोमा धनञ्जय प्रणम्य शिरसा देवं कृताञ्जलिरभाषत कृत अंजलिः अभाषत कृताञ्जलिरभाषत कृत अंजलि अभाषत ಅನುವಾದ ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಇದನ್ನು ಸಂಜಯನೇ ಹೇಳ್ತಾ ಇರೋದು ಧೃತರಾಷ್ಟ್ರನಿಗೆ. ಅನಂತರ ಅವನ್ಗೆ ಇದೆಲ್ಲ ನೋಡ್ಬಿಟ್ನಲ್ಲ, ಅವನ್ಗೆ ತುಂಬಾ ಏನೋ ಒಂಥರ ದಿಗ್ಭ್ರಮೆ ಆಗೋಗುತ್ತೆ. ದಿಗ್ಭ್ರಮೆ, ಆಶ್ಚರ್ಯ ಆಗತ್ತೆ, ರೋಮಾಂಚನ ಆಗತ್ತೆ ಅವನಿಗೆ. ಇದೆಲ್ಲ ಆಗಿ ತಲೆ ಬಾಗ್ಬಿಟ್ಟು ಪ್ರಣಾಮ ಮಾಡ್ಬಿಟ್ಟು ಕೈಗಳನ್ನ ಮುಗಿದ್ಕೊಂಡು ಪರಮಪ್ರಭುಗೆ ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭಿಸ್ತಾನೆ ಅಂತ ಇವನು ಸಂಜಯ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾನೆ. ತತಃ ಸಾ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ ಇಲ್ಲರೆ ಕೃತಾಂಜಲಿ ಅಭಾಷತ ಅಂತ ಹೇಳ್ಬೇಕು. ಕೃತಾಂಜಲಿ ಅಭಾಷತ ಇಲ್ಲದ್ರೆ ಕೃತಾಂಜಲಿರ ಭಾಷತ ರಾ ಹೇಳಲೇಬೇಕು, ಇಲ್ಲರೆ ತಪ್ಪಾಗತ್ತೆ ಮೀನಿಂಗ್. ತತಃ ಸಾ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ ತತಃ ಸಾ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ ततः सा विस्मयाविष्टो हृष्टरोमा धनञ्जयः प्रणम्य शिरसा देवं कृताञ्जलिरभाषत
ततस्विस्मयाविष्टो हृष्टरोमा धनञ्जयः प्रणम्य प्रणम्य शिरसा देवं पुष्पाञ्जलिरभाषत ಹರೇ ಕೃಷ್ಣ. ಮಾತಾಜಿ 3 ಶ್ಲೋಕನೂ ಹೇಳಿಸಿ. ಪ್ರವೀಣ ಮಾತಾಜಿ ಮ್ಯೂಟ್ ಅಲ್ಲಿ ಇದ್ದೀರಾ? ಕೇಳಿಸ್ತದ ಮಾತಾಜಿ? ಹಾ, ಈಗ ಕೇಳಿಸ್ತಾ ಇದೆ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಮಾತಾಜಿ ಯಾವ್ದು ಮಾತಾಜಿ? 12. ಹಾ, 12 ಹೇಳಿ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗ ಪದತ್ತಿತ ಯದಿ ಭಾಸದೃಶಿ ಸಾ ಸ್ಯಾದ್ಯ ಭಾಸಸ್ತಸ್ಯ ಮಹಾತ್ಮನಃ. ಎಲ್ಲ ಸರಿ ಬಂತು, 2 ಕಡೆ ಮಾತ್ರ. ಇದೆಲ್ಲಿ ಸಾ ಈಗ ಪದುತ್ತಿತ ಪದುತ್ತಿತ ಅಲ್ಲಿ ಪದುತ್ತಿತ ಬರ್ಲಿಲ್ಲ. ಸಾ ಸ್ಯಾದ್ ಪದುತ್ತಿತ ಅಷ್ಟೇ, ಬಾಕಿ ಸರಿ. ಅದೇ ಭಾಗ್ಯಲಕ್ಷ್ಮಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಎ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕೇಳಿಸ್ತಿದ್ಯಾ ಮಾತಾಜಿ? ಕೇಳಿಸುತ್ತೆ, ಹೇಳಿ. 14 ಮಾತಾಜಿ. 12. 14 ಐತಿಲ್ಲಿ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗ ಪದ್ಯುತಿತ ಯದಿ ಭಾಸದೃಶಿ ಸಾ ಸ್ಯಾತ್ ಭಾಸಸ್ತತ ಮಹಾತ್ಮನಃ. ಹರೇ ಕೃಷ್ಣ. ಎ ಮಂಜುಳಾ ಮಾತಾಜಿ. ಏ ಮಂಜುಳಾ ಎಳ್ಳ ಮಾತಾಜಿ. ಹೇಳಿ. ಶ್ಲೋಕ 12. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗ ಪದುತ್ಥಿತ ಯದಿ ಭಾಸದೃಶಿ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ. ಹರೇ ಧನ್ಯವಾದಗಳು. ಕೃಷ್ಣ, ಧನ್ಯವಾದ. ಚಂದ್ರಕಲಾ ಮಾತಾಜಿ. ಚಂದ್ರಕಲಾ ಮಾತಾಜಿ? ಯಾವ್ದು ಮಾತಾಜಿ? 12ನೇ ಶ್ಲೋಕ ಹೇಳಿ. ಶ್ಲೋಕ 12. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗ ಪದ್ಯುತಿತ ಯದಿ ಭಾಸದೃಶಿ ಸಾ ಸ್ಯಾದ್ ಭಾವ್ಯಸಸ್ಯ ಮಹಾತ್ಮನಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಭಾಸಸ್ತಸ್ಯ ಮಾತಾಜಿ, ಇದು 4th ಲೈನು. ಭಾಸಸ್ತಸ್ಯ. ಹರೇ ಕೃಷ್ಣ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹೇಳಿ ಹೇಳಿ. 13 ಶ್ಲೋಕ 13 ಅಲ್ವಾ ಮಾತಾಜಿ? ಹೇಳಿ ಮಾತಾಜಿ. ತತ್ರೈಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕದಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 13. ತತ್ರೈಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ಥದಾ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ರೇಣುಕಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮಾತಾಜಿ. 12 ಮಾತಾಜಿ. 13ನೇದು ಹೇಳಿ. ತತ್ರೈಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಹರೇ ಕೃಷ್ಣ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ. ತತ್ರೈಕಸ್ಥ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕದಾ ಅಪಶ್ಯದ್ಯ ದೇವ ದೇವಶ್ಯ ಶರೀರೇ ಪಾಂಡವಸ್ತದಾ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13 ಮಾತಾಜಿ. ಮಾತಾಜಿ. ಶ್ಲೋಕ 13. ತತ್ರೈಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕದಾ
अपश्रुद्देव देवस्य शरीरे पाण्डवस्तदा ಮೂರನೇ ಲೈನು ಅಪಶ್ಯದ್. ಹಾ ಅಪಶ್ರುದ್ ಅಂದ್ರೆ ಅಪಶ್ಯದ್. ಹರೇ ಮಾತಾಜಿ ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ, ಲಕ್ಷ್ಮೀ ಹರೇ PM ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. 12ನೇ ಶ್ಲೋಕ ಅಲ್ವಾ? ಹೇಳಿ ಮಾತಾಜಿ. ಹೇಳಿ ಆಗ್ಬೇಕು. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಸದೃಶಿ ಸಾಕ್ಷಾತ್ ಭಾಸಸ್ತಸ್ಯ ಮಹಾತ್ಮನಃ. ಧನ್ಯವಾದಗಳು. ಧನ್ಯವಾದ. ನಿರ್ಮಲಾ ಮಾತಾಜಿ 13ನೇ ಶ್ಲೋಕ ಹೇಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 13. ತತ್ರೈಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಂ ಅನೇಕದಾ ಅಪಶ್ಯದ್ ದೇವದೇವಸ್ಯ ಶರೀರೆ ಪಾಂಡವಸ್ತದಾ. ಹರೇ ಕೃಷ್ಣ. ಪದ್ಮಾಮಯ್ಯ ಮಾತಾಜಿ 14ನೇ ಶ್ಲೋಕ ಹೇಳಿ. ಪದ್ಮಾಮಯ್ಯ ಮಾತಾಜಿ 14ನೇ ಶ್ಲೋಕ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಪೂರ್ಣಿಮಾ ಮಾತಾಜಿ ಹಾ ಮಾತಾಜಿ. 14ನೇ ಶ್ಲೋಕ ಹೇಳಿ. ಹಾ ದಿನ ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ, ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 14ನೇ ಶ್ಲೋಕ ಹೇಳಿ. 14. ಮಾತಾಜಿ ಇವಾಗ ಜಾಯ್ನ್ ಆಗಿದ್ದೀನಿ, ಟ್ರೈ ಮಾಡ್ತೀನಿ. ಶ್ಲೋಕ 14. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಹರೇ ಕೃಷ್ಣ. ಹರೇ ಕೃಷ್ಣ. ಪದ್ಮಾಮಯ್ಯ ಮಾತಾಜಿ ಧನ್ಯವಾದಗಳು ಮಾತಾಜಿ. ಪದ್ಮಾಮಯ್ಯ ಮಾತಾಜಿ, ಪದ್ಮಾಮಯ್ಯ ಮಾತಾಜಿ. ರಂಜನಾ ದೇವಿ ಮಾತಾಜಿ ಹೇಳಿ. ರಂಜನಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. 14ನೇ ಶ್ಲೋಕ. ತತಃ ಸ ವಿಸ್ಮಯಾವಿಷ್ಣೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಮೊದಲನೇ ಲೈನು ವಿಸ್ಮಯ ವಿಷ್ಣು. ವಿಷ್ಣು ಅಲ್ಲ, ವಿಷ್ಣು. ಅದು ತಾವತ್ತಿದೆ. ಸರಿ ಮಾತಾಜಿ. ವಿಸ್ಮಯಾವಿಷ್ಟೋ. ಹರೇ. ರೇಖಾ ಮಾತಾಜಿ, ರೇಖಾ ವಿಜಯಕುಮಾರ್ ಮಾತಾಜಿ ಹೇಳ್ಬೋದಾ ಈಗ ನಿಮ್ಗೆ? ಸಾಯಿಲಕ್ಷ್ಮಿ ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ತತಃ ಸ ವಿಸ್ಮಯ ವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಹರೇ ಕೃಷ್ಣ. ಹರೇ ಸ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವನಿತಾ ಮಾತಾಜಿ, ವನಿತಾ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಓದ್ತೇನೆ. ಶ್ಲೋಕ 14. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಹರೇ ಕೃಷ್ಣ. ಸ್ರವಂತಿ ಮಾತಾಜಿ. ಶ್ರವಂತಿ ಹೇಳಿದ್ರು. ಹೇಳಿದ್ರ ಮಾತಾಜಿ? ಓಕೆ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಮತ್ತು ಗೀತಾ ಎನ್ ಮಾತಾಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಶ್ಲೋಕ 14 ಮಾತಾಜಿ. 14. ಹಾ ಮಾತಾಜಿ. ಶ್ಲೋಕ 14. ತತಃ ಸ ವಿಸ್ಮಯಾವಿಷ್ಣೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಗೀತಾ ಎನ್ ಮಾತಾಜಿ. ಗೀತಾ ಎನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ತತಃ ಸ ವಿಸ್ಮಯಾವಿಷ್ಟೋ
हृष्टरोमा धनञ्जयः प्रणम्य शिरसा देवं कृताञ्जलिरभाषत. हरे कृष्ण. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಈಗ 15ರಿಂದ ಟ್ಯೂನ್ ಬೇರೆ. ಇದು ಈ ಅಧ್ಯಾಯ ಮುಗಿಯೋದ್ಗೆ ಈ ಟ್ಯೂನ್ ಎಲ್ರಿಗೂ ಪರ್ಫೆಕ್ಟ್ ಆಗಿ ಬರ್ಬೇಕು. ಹರೇ ಕೃಷ್ಣ. ಶ್ಲೋಕ 15. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಈಗ ಅರ್ಜುನ ಪ್ರೇಯರ್ ಮಾಡಕ್ ಶುರು ಮಾಡ್ತಾನೆ. ಪಶ್ಯಾಮಿ ದೇವಾನ್ ದೇವಾಂಸ್ತವ ದೇವ ದೇಹೇ ದೇವಾಂ ತವ ದೇಹೆ ಸರ್ವಾನ್ ತಥಾ ಸರ್ವಾಂಸ್ತಥಾ ಸರ್ವಾನ್ ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಣಾಂ ಈಶಂ ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್ ಅನುವಾದ. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಯಾರನ್ನ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣನಲ್ಲಿ ಅರ್ಜುನ. ಎಲ್ಲ ಹಲವಾರು ಜೀವಿಗಳು ನಿನ್ನ ದೇವತೆಗಳು, ಎಲ್ಲ ದೇವತೆಗಳು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮ ಕಮಲದ ಮೇಲೆ ಕೂತಿರೋದನ್ನು ಕಾಣ್ತಿದ್ದೀನಿ. ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್ ಸರ್ವಾನ್ ಉರಗಾಂಶ್ಚ ಅಂತ ಆಗತ್ತೆ. ಸರ್ವಾನುರಗಾಂಶ್ಚ ಸೇರಿಸಿ ಹೇಳಿದ್ರು. ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್.
अर्जुन उवाच पश्यामि देवांस्तव देवदेः सर्वांस्ततभूषविशेषसङ्घान् ब्रह्माणमीशं कमलसन्निभं ऋषींश्च सर्वान् रगांश्च दिव्यान्। अर्जुन उवाच पश्यामि देवांस्तव देवदेहे सर्वांस्तथा भूतविशेषसङ्घान् ब्रह्माणमीशं कमलासनस्थं ऋषींश्च सर्वानुरगांश्च दिव्यान्। अर्जुन उवाच पश्यामि देवांस्तव देवदेः सर्वांस्ततभूतविशेषसङ्घान् ब्रह्माणमीशं कमलसन्निभं ऋषींश्च सर्वानुरगांश्च ದಿವ್ಯಾನ್. ಶ್ಲೋಕ 16. ಅನೇಕ ಬಾಹೂದರವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದೀಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪಂ. ಅನೇಕ ಬಾಹು ಉದರ ಬಾಹೋದರ ಬಾಹ್ವ ಉದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಂ ಸರ್ವತ ಅನಂತರೂಪಂ ನ ಅಂತಂ ನ ಮಧ್ಯಂ ನ ಪುನಃ ತವ ಆದಿಂ ಪುನಸ್ತವಾದಿಂ ಪುನಃ ತವ ಆದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪಂ. ಅನುವಾದ: ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕಾನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು, ಹೊಟ್ಟೆಗಳನ್ನು, ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಅಂತ್ಯವನ್ನಾಗಲಿ ಕಾಣಲಾರೆನು. ನಾನು ಎಲ್ಲನೂ ಅಮಿತವಾಗಿ ವಿಸ್ತಾರಗೊಂಡ ಎಲ್ಲಾನು ನೋಡ್ತಾ ಇದ್ದೀನಿ, ಆದ್ರೆ ಆದಿ ಮಧ್ಯ ಅಂತ್ಯನ ಕಾಣ್ತಾ ಇಲ್ಲ, ನಾನು ನೋಡಕ್ಕಾಗ್ತಿಲ್ಲ ನನಗೆ ಅಂತ ಹೇಳ್ತಾರೆ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ಪಶ್ಯಾಮಿ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪಂ ವಿಶ್ವರೂಪ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ. ಬಾಹೂದರ ವಕ್ತ್ರ ನೇತ್ರಂ ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಪೂರ್ತಿ ಶ್ಲೋಕ ಹೇಳ್ತೀನಿ, ವೇಟ್ ಮಾಡಿ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ
नान्तं न मध्यं न पुनस्तवादिं पश्यामि विश्वेश्वर विश्वरूप अनेक अनेकबाहुधरवक्त्रनेत्रं पश्यामि त्वां सर्वतोऽनन्तरूपं नान्तं न मध्यं न पुनस्तवादिं पश्यामि विश्वेश्वर विश्वरूप। हरे कृष्ण माताजी ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲವೂ ಒಮ್ಮೆ ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎನ್ ಮಾತಾಜಿ ಹೇಳಿ. ಗೀತಾ ಎನ್ ಮಾತಾಜಿ ಕೃಷ್ಣ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತತ ದೇವದೇಹೇ ಸರ್ವಾಂಸ್ತತ ಭೂತ ವಿಶೇಷ ಸಂಘಂ ಬ್ರಾಹ್ಮಣಾಮೀಶಂ ಕಮಲಾಸನಸ್ಥಂ ಋಷೀಂಶ ಸರ್ವಾನುರಂಗಶ್ಚ ದಿವ್ಯಾನ್. माताजी ब्रह्माणमीशं ब्रह्माणमीशं कमलासनस्थं ऋषींश्च सर्वानुरगांश्च दिव्यान्. ब्रह्माणमीशं कमलासनस्थं ऋषींश्च सर्वानुरगांश्च दिव्यान्. हरे कृष्ण. ಪ್ರಿಯಾಂಕಾ ಜಿತ್ತೂರು ಮಾತಾಜಿ. ಪ್ರಿಯಾಂಕಾ ಜಿತ್ತೂರು ಮಾತಾಜಿ. अर्जुन उवाच पश्यामि देवांस्तव देवदेहे सर्वांस्तथा भूतविशेषसङ्गान् ब्राह्मणमीशं कमलासनस्थं ऋषींश्च सर्वान् उरगांश्च दिव्यान्. ಬ್ರಹ್ಮಾಣಮೀಶಂ ಬ್ರಾಹ್ಮಣ ಅಲ್ಲ ಬ್ರಹ್ಮಾಣಮೀಶಂ ಅದೇ ಸ್ವಲ್ಪ ಇದು ಮಿಸ್ ಆಯ್ತು ಮತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ಆಗೋಗುತ್ತೆ, ಬ್ರಹ್ಮ ಅಂದ್ರೆ ಬ್ರಹ್ಮಾಣ ಅಂದ್ರೆ ಬ್ರಹ್ಮ ಆಗುತ್ತೆ. ವೆಂಕಟೇಶ್ ಪ್ರಭುಜಿ ಹೇಳಿ. ಪ್ರಭುಜಿ ಮಾತಾಜಿ ಶ್ಲೋಕ ಮಾತಾಜಿ ಅದೇ ಶ್ಲೋಕವನ್ನು ಹೇಳಿ. ಈಗ 15ನೇ ಶ್ಲೋಕ ಅಲ್ವಾ ಮಾತಾಜಿ? 15. ಮಾತಾಜಿ ಶ್ಲೋಕ 15. ಅರ್ಜುನ ಉವಾಚ ಪಶ್ಯಾಮಿ ದೇವಾಂ ತವ ದೇವದೇಹೇ ಸರ್ವಂ ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಾಗಾಂಶ್ಚ ದಿವ್ಯಾನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಸರಿ ಬಂತ ಮಾತಾಜಿ? ಹರೇ ಕೃಷ್ಣ. ಪ್ರೊನೌನ್ಸಿಯೇಷನ್ ಸರಿ ಇತ್ತು. ಶ್ರವಂತಿ ಮಾತಾಜಿ. ಶ್ರವಂತಿ ಮಾತಾಜಿ. ಮಾತಾಜಿ 15ನೇ ಶ್ಲೋಕ ಅಲ್ಲ? 15. ಶ್ಲೋಕ 15. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಸರ್ವಾನ್ ಅಂದಾಗ ಉರಗಾಂಶ ಅಂತ ಹೇಳಿ, ಸರ್ವಾನುರಗಾಂಶ್ಚ ದಿವ್ಯಾನ್. ಟ್ಯೂನು ಬಂತು ನಿಮ್ಗೆ ಪರ. ಧನ್ಯವಾದಗಳು. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ. ಎಷ್ಟನೇದು ಮಾತಾಜಿ? 15 ಮಾತಾಜಿ. 15 ಹೇಳಿ ಮಾತಾಜಿ. ಶ್ಲೋಕ 15. ಅರ್ಜುನ ಉವಾಚ ಪಶ್ಯಾಮಿ ದೇವಸ್ತವ ದೇವದೇಹೇ ಸರ್ವಾನಸ್ತ ಭೂತ ವಿಶೇಷ ಸಂಗಾನ್ ಬ್ರಹ್ಮಣಮೀಶಂ
ಕಮಲಾನಸ್ತಂ ಋಷಿಂಚ ಸರ್ವಾನುರಗಂಚ ದಿವ್ಯಾನ್. ಮಾತಾಜಿ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಸರ್ವಾಂಸ್ತಥಾ. ಆಮೇಲೆ ಮೂರನೇ ಏನು ಬ್ರಹ್ಮಾಣ ಮೀಶಂ ಕಮಲಾಸನಸ್ಥಂ. ಬ್ರಹ್ಮಾಣಮೀಶಂ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ. ಬ್ರಹ್ಮಾಣಮೀಶಂ ಕಮಲಾನಸ್ತಂ ಕಮಲಾಸನಸ್ಥಂ. ಕಮಲಾಸನಸ್ಥಂ ಕಮಲಾಸನಸ್ಥಂ. ಕಮಲಾನಸ್ತಂ ಕಮಲಾನ ಅಲ್ಲ, ಕಮಲಾಸ. ಕಮಲಾಸನಸ್ಥಂ. ಕಮಲಾಸನಸ್ಥಂ. ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಋಷೀಂಚ ಸರ್ವಾನುರಗ ಉರಗಾಂಶ್ಚ ದಿವ್ಯಾನ್. ದಿವ್ಯಾನ್. ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಋಷೀಂಚ ಸರ್ವಾನುರಗಾನ್ ಉರಗಾಂಶ್ಚ ದಿವ್ಯಾನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಮಾತಾಜಿ. ರಂಜನಾ ದೇವಾಡಿಗ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂ ಚ ಸರ್ವಾನುರಗಾಂಶ ದಿವ್ಯಾನ್. ಹರೇ ಕೃಷ್ಣ ಮಾತಾಜಿ. ಪ್ರೊನೌನ್ಸಿಯೇಷನ್ ಟ್ಯೂನ್ ಎರಡು ಪರ್ಫೆಕ್ಟ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದ. ಏನಾಯ್ತು ಮಾತಾಜಿ? ಹೇಳಿ ಹೇಳಿ. ಹೇಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೌದು, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ಎರಡು ಹೇಳಿ ಮಾತಾಜಿ. 15 ಓಕೆ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತತಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುಗಾಂಶ್ಚ ದಿವ್ಯಾನ್. ಶ್ಲೋಕ 16. ಅನೇಕ ಬಹುದರ ವಕ್ತೃನ ಮಾತಾಜಿದು ವಕ್ತ್ರ. ಅನೇಕ ಬಹುದರ ಪಶ್ಯಾಮಿ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಟ್ವರ್ಕ್ ಹರೇ ಕೃಷ್ಣ ಮಾತಾಜಿ. ನೆಟ್ವರ್ಕ್ ಇದಾಗ್ತಾ ಇದೆ ಅನ್ಸುತ್ತೆ. ಹೌದು, ಹೇಳಿ ಹೇಳಿ. ಯಾರಿಗಾನ ಬೇಕಿದ್ರೆ ಮಾತಾಜಿ. ನಾನು ಹೇಳಿ. ಯಾರು ಹೇಳಿಲ್ವೋ ಹೇಳಿ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಣ್ಯಮೀಶಂ ಕಮಲಾಸನಸ್ಥಂ ಋಷಿಂ ಚ ಸರ್ವಾನುರಾಗಂಚ ದಿವ್ಯಾನ್. ಬ್ರಹ್ಮಾಣಮೀಶಂ. ಬ್ರಹ್ಮಾಣ ಇದೆ, ಬ್ರಹ್ಮಾಣ ಅಂತಿದೆ ಅಲ್ಲಿ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಸರ್ವಾನುರಗಂಚ ದಿವ್ಯಾನ್. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅರ್ಜುನ ಉವಾಚ ಪಶ್ಯಾಮಿ ದೇವಾಸ್ತವ ದೇವದೇಹೇ ಸರ್ವಾಂತಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಶ್ಚ ಸರ್ವಾನುರಗಾಶ್ಚ ದಿವ್ಯಾನ್. ಋಷೀಂಶ್ಚ ಸಾಕು ಸರ್. ಋಷೀಂಶ್ಚ ಋಷೀಂ, ಅದು ಋಷೀಂ ಅಂತ ಋಷೀಶ್ಚ ಸರ್ವಾನುರಗಾಶ್ಚ ದಿವ್ಯಾನ್. ಶ್ಲೋಕ 16. ಹರೇ ಕೃಷ್ಣ. ಸಾಕು ಮಾತಾಡಿ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ ಮಾತಾಡಿ. ಹೇಳ್ದೇ ಇರೋರು ಹೇಳಿ. ಮಾತಾಜಿ ಹೇಳ ಮಾತಾಜಿ. ಹೇಳಿ ಹೇಳಿ, ಒಂದೊಂದು ಹೇಳಿ.
ಮಾತಾಜಿ ಶ್ಲೋಕ 15 ಅರ್ಜುನ ಉವಾಚ ಪಶ್ಯಾಮಿ ದೇವಸ್ತವ ದೇವದೇಹೇ ಸರ್ವಸ್ತದಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂ ಚ ಸರ್ವಾನುರಂಗಾಶ್ಚ ದಿವ್ಯಾನ್ ನುರಗಾಂಶ್ಚ ದಿವ್ಯಾನ್ ಮಾತಾಜಿ ಸರ್ವಾನ್ ನುರಗಾಂಶ್ಚ ದಿವ್ಯಾನ್ ಸರ್ವಾನ್ ಉರಗಾಂಶ ಅಂತ ಹೇಳಿಲ್ಲ ನಿಮಗೆ ಕಷ್ಟ ಋಷಿಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್ ನುರಗಾಂಶ್ಚ ದಿವ್ಯಾನ್. ಥ್ಯಾಂಕ್ ಯು, ಧನ್ಯವಾದ. ಯಾರು ಹೇಳಿಲ್ಲ ಹೇಳಿ. ನಾನು ಹೇಳ ಮಾತಾಜಿ. 15 16 ಯಾವ್ದು ಹೇಳ್ಬೇಕು ಮಾತಾಜಿ? 15 16 ಯಾವ್ದು ಬೇಕಾದ್ರು ಹೇಳಿ, ಒಂದೊಂದು ಹೇಳಿ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾನ್ ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತದ ಮಾತಾಜಿ? ಈಗ ಕೇಳುತ್ತೆ ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳ ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ. ರಾಜೇಶ್ವರಿ ಮಾತಾಜಿ ಹೇಳಿ. ರಾಜೇಶ್ವರಿ ಮಾತಾಜಿ ಹೇಳಿದ್ರು. ಹೇಳಿದ್ರ ಮಾತಾಜಿ? ಓಕೆ. ಹರೇ ಕೃಷ್ಣ ಹೇಳಿದ್ದೆ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಹೇಳಿ ಮಾತಾಜಿ. 16 ಶ್ಲೋಕ 16 ಹೇಳಿ. ಅನೇಕ ಬಾಹೋದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತದ್ವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ. ಮಲ್ಲಜಮ್ಮ ಮಾತಾಜಿ. ಮಾತಾಜಿ 15 ಹೇಳ ಮಾತಾಜಿ. ಹೇಳಿ ಮಾತಾಜಿ. ಅರ್ಜುನ ಉವಾಚ ಪಶ್ಯಾಮಿ ದೇವಸ್ತವ ದೇವದೇಯೇ ಸರ್ವಾಸ್ತದಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಚ ಸರ್ವಾನುಗಂಚ ದಿವ್ಯಾನ್ ಸರ್ವಾನುರಗಾಂಶ್ಚ ಋಷಿಂಚ ಸರ್ವಾನುರುಜಗಾಂಚ ದಿವ್ಯಾನ್ ನುರಗಾಂಶ್ಚ ನುರಗಾಂಚ ದಿವ್ಯಾನ್ ಸರ್ವಾನುರುಜಗಾಂಚ ದಿವ್ಯಾನ್. ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತೆ ನೀವು ಚೆನ್ನಾಗಿ ಹೇಳ್ಕೊಡ್ತೀರ, ನಮ್ಗ ಆಗ್ತಾ ಇಲ್ಲ ಉಚ್ಚಾರಣೆ. ಆಗತ್ತೆ ಮಾತಾಜಿ. ನಾನು ಲೀವ್ ಆಗ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿ. 16 ಹೇಳ ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ ಅಲ್ಲ ಮಾತಾಜಿ, ಬೇರೆಯವರು ಹೇಳಿ ಮಾತಾಜಿ. ನೀವು ಲಾಸ್ಟ್ ಅಲ್ಲಿ ಹೇಳಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಹೇಳಿ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16 ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಧನ್ಯವಾದ. ರೇಣುಕಾದೇವಿ ಮಾತಾಜಿ. ರೇಣುಕಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತದಲ್ಲ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಅದು ಅಟೆಂಡೆನ್ಸ್ ಆಗ್ತಾ ಇದ್ದೆ. 15 ಹೇಳ ಮಾತಾಜಿ. 16 ಅಥವಾ 17 ಒಂದೇ ಹೇಳಿ. 15 16. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ
सर्वांस्ततभूतविशेषसङ्घान् ब्रह्माणमीशं कमलासनस्थं ऋषिं च सर्वानुरगांश्च ದಿವ್ಯಾನ್. ಕರೆಕ್ಟ್ ಬಂತಾ ಮಾತಾಜಿ? ನಾಲ್ಕನೇ ಲೈನ್ ಸರಿ ಬಂತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿದ್ಯಾ ಕಾಮತ್ ಮಾತಾಜಿ, ವಿದ್ಯಾ ಕಾಮತ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ 14ನೇ ಶ್ಲೋಕ ಹೇಳಿ. ಶ್ಲೋಕ 16. ಅನೇಕ ಬಾಹೂದರ ವಕ್ರನೇತಂ ಪಶ್ಚಾಮಿ ತಾಂ ಸರ್ವತೋ ನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಚಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ. ಹರೇ ಕೃಷ್ಣ. ಪದ್ಮಮಯ್ಯ ಮಾತಾಜಿ, ಪದ್ಮಮಯ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪದ್ಮಮಯ್ಯ ಮಾತಾಜಿ, ಪೂರ್ಣಿಮಾ ಮಾತಾಜಿ, ಹೇಳಿ ಮಾತಾಜಿ. ಪದ್ಮಮಯ್ಯ ಮಾತಾಜಿ ಹೇಳಿ ಮಾತಾಜಿ ಮತ್ತು 15, 16 ಎರಡು ಹೇಳ್ತೇನೆ. ಓಕೆ ಮಾತಾಜಿ ಹೇಳಿ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್ ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ. ಹಾ ಮಾತಾಜಿ. ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು ಯಾವ್ದು ಹೇಳ್ತಿದ್ರೆ ಹೇಳಿ ಒಬ್ಬೊಬ್ರೆ. 2 minutes ಅಲ್ವಾ ಮಾತಾಜಿ? ಹೌದು ಮಾತಾಜಿ. ಹೇಳ ಮಾತಾಜಿ. ಹೇಳಿ. ಮಾತಾಜಿ. ಅನೇಕ ಬಾಹೂದರ ವಕ್ತನೇತ್ರಂ ಪಶ್ಯಾಮಿ ತ್ವಂ ಸರ್ವತೋನಂತ ರೂಪಂ ನಾತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕೃಷ್ಣ. ಶ್ಲೋಕ 16. ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಂ ಸರ್ವತೋನಂತರೂಪಂ ನಾತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಸರಿ ಬಂತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಅನೇಕ ಬಾಹೂದರ ವಕ್ತೃನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಆಯ್ತಾ ಎಲ್ರಿಗೂ? ಹೇಳಲಿಕ್ಕಿದೆಯಾ? ನಾನು ಓಕೆ ಮಾತಾಜಿ ಹೇಳಿ ಮಾತಾಜಿ. ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಧನ್ಯವಾದಗಳು ಮಾತಾ. ಧನ್ಯವಾದ. ಹರೇ ಕೃಷ್ಣ. ಆಯ್ತಾ ಎಲ್ರದು? ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ. ಶ್ಲೋಕ ಹೇಳಿ. 16. ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ ಮಾತಾ. ಎಂಡ್ ಮಾಡೋಣ ಮಾತಾಜಿ. ಹಾ ಮಾತಾಜಿ ಎಂಡ್ ಮಾಡಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ
ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ನಾಳೆ ಮತ್ತೆ 7:45ಗೆ ಸೇರೋಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪ್ರವೀಣ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ಲಾ ಮಾತಾಜಿ? ಹಾ ಮಾತಾಜಿ.